ಲಂಚ್ ಅವರ್ಗೆ ಮತ್ತೆ ಸ್ವಾಗತ. ಇಂದು ವಿಶ್ವ ಹೃದಯ ದಿನಾಚರಣೆಯ ಅಂಗವಾಗಿ ಎಟಿ ಆಸ್ಪತ್ರೆಯಲ್ಲಿ ವಿಶ್ವ ಹೃದಯ ದಿನಾಚರಣೆ 2015 ಆಚರಿಸಲಾಯಿತು. ಜನವರಿಯಲ್ಲಿ ಹೃದಯ ಅಪಘಾತ ಮತ್ತು ಪಾರ್ಶ್ವವಾಯು ಒಳಗೊಂಡಿದೆ. ಹೃದಯ ರೋಗದಂತಹ ಕಾಯಿಲೆಯಿಂದ ಪ್ರತಿ ವರ್ಷ 17.5 ಮಿಲಿಯನ್ ಜನರು ಸಾವನ್ನಪ್ಪುತ್ತಿದ್ದಾರೆ. 2030ರ ಹೊತ್ತಿಗೆ ಸಾವಿನ ಸಂಖ್ಯೆ 23 ಮಿಲಿಯನ್ಗೆ ಏರುವ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಎಜೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಮಂಗಳೂರಿನಲ್ಲಿ ಮಕ್ಕಳ ಹೃದಯ ಸಮಸ್ಯೆ ಎಂಬ ಬಗ್ಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಅಶೋಕ್, ವಯಸ್ಕರಿಗೆ ಹೃದಯದ ಕಾಯಿಲೆ ಬಂದರೆ ಕಷ್ಟ, ಆದರೆ ಇದು ಮಕ್ಕಳಲ್ಲಿ ಬರುತ್ತಿರುವುದು ದುರಂತ. ವಿವಿಧ ರೀತಿಯ ಹೃದಯ ಸಮಸ್ಯೆಗಳು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತವೆ. ಒಳ್ಳೆಯ ಸುದ್ದಿ ಎಂದರೆ ಔಷಧ ಮತ್ತು ತಂತ್ರಜ್ಞಾನದಲ್ಲಿ ಪ್ರಗತಿಗಳ ಜೊತೆಗೆ ಹೃದ್ರೋಗ ಹೊಂದಿರುವ ಅನೇಕ ಮಕ್ಕಳು ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗಲು ಸಾಧ್ಯವಿದೆ. ಕೆಲವು ವೇಳೆ ರೋಗದ ಲಕ್ಷಣಗಳು ನಿಧಾನವಾಗಿ ಬೆಳೆಯುತ್ತವೆ. ಕಾಲಾಂತರದಲ್ಲಿ ಮಗುವಿನ ಕ್ರಮೇಣವಾಗಿ ಹೆಚ್ಚು ದಣಿವಾಗುತ್ತದೆ. ಇತರ ಸಮಯಗಳಲ್ಲಿ ಹೃದಯದ ಸಮಸ್ಯೆಯನ್ನ ಸೂಚಿಸುವ ನಿರ್ದಿಷ್ಟ ಮತ್ತು ಗಮನಾರ್ಹ ಬದಲಾವಣೆಗಳಾಗಿರಬಹುದು. ಅಂತಹ ಅನಿಯಮಿತ ಹೃದಯ ಬಡಿತ ಮಕ್ಕಳಲ್ಲಿ ಹೃದಯದ ತೊಂದರೆಗಳ ಲಕ್ಷಣಗಳು ಮಗುವಿನ ವಯಸ್ಸಿನ ಆಧಾರದ ಮೇಲೆ ಬದಲಾಗಬಹುದು ಎಂದರು. That prevalence rate regarding that is why I am happy to deputate that all my RBSK team here today. There is main concept is behind of this, that RBSK, that is the screening the children from birth to 18 years. It is different. Recent that I took a charge 1 year back as RCA here. Both put together our effort, that is the community get benefit. Otherwise, that all hospitals are situated once and disease people come over here, we are treating the patients. My concept or our department concept is entirely different, that preventive aspect is